ಡೌನ್ 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 ಗ್ಯಾಸ್ ಬೆಲೆ ಏರಿಸಿದ ಬಿಜೆಪಿ ಸರ್ಕಾರಕ್ಕೆ, ಸಿಲಿಂಡರ್ಗೆ 50 ರೂಪಾಯಿ ಏರಿಸಿದ ನರೇಂದ್ರ ಮೋದಿ ಸರ್ಕಾರಕ್ಕೆ, ಗ್ಯಾಸ್ ಬೆಲೆ 50 ರೂಪಾಯಿ ಏರಿಸಿದ ನರೇಂದ್ರ ಮೋದಿ ಸರ್ಕಾರಕ್ಕೆ ಜಬ್ರಾಲೆ 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 ಜಬ್ರಾಲೆ. ಕೊನೆಯದಾಗಿ ಈ ಒಂದು ಪ್ರತಿಭಟನಾ ಸಭೆ ಆಕ್ಸಿಜನ್ ಇಲ್ಲದೆ ಬೀದಿ ಬೀದಿಯಲ್ಲಿ ಹೆಣಗಳಾಗಿ ಸತ್ತೋದಾಗ ನಿಮ್ಮ ಶೋಭಕ್ಕ ಎಲ್ಲಿದ್ರು ಅಂತ ಕೇಳ್ತಾರೆ. ಅಷ್ಟೇ ಅಲ್ಲ, ಶೋಭಕ್ಕ ಹೋಲರು ಅಷ್ಟೇ ಅಲ್ಲದೆ ಕೇಳ್ತಾರೆ, ಈ ಮಾತು ಹೇಳಿ ನಾನು ಪೂಜೆಗೆ ಬರಲ್ಲ ಏನಂತ ಹೇಳಿದ್ರೆ, ಕಾಂಗ್ರೆಸ್ ಲೀಡರ್ ಕೊಡ್ತಿದ್ರು, ಬಿಜೆಪಿ ಸರ್ಕಾರ ಬಂದ್ಮೇಲೆ ಅದು ಒಂದ್ಸಲನೆ. ದಯವಿಟ್ಟು ಬಿಜೆಪಿ ಸರ್ಕಾರದವ್ರು ಅರ್ಥ ಮಾಡ್ಕೊಳ್ಬೇಕು, ಬೇಟಿ ಬಚಾವ್ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಲ್ಲ. ನಮ್ಮ ಗೃಹಿಣಿಯರ ಸಮಸ್ಯೆಯರು ತಿರುಗಿ ಬಿದ್ರೆ ಬಹುಶಃ ಈಗ ಏನು ಅಲ್ಲಿ ಇಲ್ಲಿ ಬೇಡ್ಕೊಂಡು ಕಾಡ್ಕೊಂಡು ಅಧಿಕಾರ ಗದ್ದುಗೆ ಏರಿದಿರಲ್ಲ, ನಾಳೆ ದಿನ ಅದನ್ನ ಮತ್ತೆ ಬಿಟ್ಟು ಕೊಡಬೇಕಾದ ಪರಿಸ್ಥಿತಿ ನಿಮ್ಗೆ ಬರಬಹುದು ಅಂತ ಅವರು ಎಚ್ಚೆತ್ತುಕೊಳ್ಳಿ. ಜನಾಕ್ರೋಶ ಅಂತ ಹೇಳಿದ್ರೆ ಬನ್ನಿ ಯಶ್ಪಾಲ್ ಸುವರ್ಣರವರೇ, ಜನಾಕ್ರೋಶ ಅಂದ್ರೆ ಇದು ಸೌದೆ ಒಲೆಯ ಮುಂದೆ ನಾವು ಅಡ್ಗೆ ಮಾಡ್ತಾ ಇದ್ದೀವಿ, ಇದು ಜನಾಕ್ರೋಶ. ಬನ್ನಿ, ಇವತ್ತೇ ಬರ್ಬೇಕಿತ್ತು ನೀವು. ಬಹುಶಃ ಮಂಗಳೂರಲ್ಲಿದ್ದಾರೆ, ಬೇಕಾದ್ರೆ ಬರ್ತಾರಂತ ಹೇಳಿದ್ರೆ ಅರ್ಧ ಗಂಟೆ ಜಾಸ್ತಿ ಪ್ರತಿಭಟನೆ ಮಾಡ್ತೀವಿ. ಜನಾಕ್ರೋಶ ಅಂದ್ರೆ ಇದು, ಜನಾಕ್ರೋಶ ಅಂತ ಹೇಳಿದ್ರೆ ಇದು. ಪೆಟ್ರೋಲ್ ಡೀಸೆಲ್ ಏರಿಸ್ತಿರಲ್ವಾ, ಇದು ಜನಾಕ್ರೋಶ. ಬೇಕಾದ್ರೆ ವಿಜೇಂದ್ರ ಹಾಗೂ ಏನು ಯಶ್ಪಾಲ್ ಸುವರ್ಣರವರಿಗೆ ಒಲೆಯಲ್ಲಿ ಮಾಡಿದಂತಹ ಚಹಾ ರೆಡಿ ಆಗಿದೆ. ಹೇಗೋ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಟೀ ಕುಡ್ಕೊಂಡು ಪಬ್ಲಿಸಿಟಿ ತಗೊಳ್ಳುವಂತಹ ಗೀಳಿದೆ ಅಲ್ವಾ. ಬನ್ನಿ ವಿಜೇಂದ್ರರವರೇ, ಇದು ಇದು ಬೆಲೆಯನ್ನ ಇಳಿಸಿ, ಇಲ್ಲದಿದ್ರೆ ಇದಕ್ಕಿಂತ ಉಗ್ರ ರೀತಿಯಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ನಮಗೂ ಗೊತ್ತಿದೆ ಅಂತ ಇಲ್ಲೇ ಸವಾಲ್ ಹಾಕ್ತೀವಿ. ಹಾಗೇನೆ ಈ ಪ್ರತಿಭಟನೆಯಲ್ಲಿ ಇವತ್ತು ನೊಂದಂತಹ ಯುವಕರು ಭಾಗಿಯಾಗಿದ್ದಾರೆ. ಇದು ನಮ್ಮ ದುರಾದೃಷ್ಟ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂತ